ನಿಜವಾಗ್ಲೂ ಇಂಥ ಮಹಾ ವ್ಯಕ್ತಿ ಅಪರೂಪ ಅಂತ ನಾನು ತಿಳ್ಕೊತೀನಿ. ಮುಂದೇನು ಹುಟ್ಟಲ್ಲ ಹಿಂದೇನು ಹುಟ್ಟಲ್ಲ ಅಂತ ತಿಳ್ಕೊತೀನಿ. ಆದ್ರೆ ಇವತ್ತು ಇಂಥ ಮಹಾನುಭಾವರನ್ನ ನಾವು ಶ್ರದ್ಧಾಂಜಲಿ ಮಾಡೋದ್ರಲ್ಲಿ ನಮ್ಮ ಗ್ರಾಮಕ್ಕೂ ಒಂದು ಹೆಸರು ಭಕ್ತ ಅಭಿವೃದ್ಧಿ ಆಗುತ್ತೆ. ಮತ್ತು ಈ ಥರ ಹಲವಾರು ಕಾರ್ಯಕ್ರಮಗಳು ಮಾಡ್ಕೋದಾಗ ಗ್ರಾಮದಲ್ಲಿಗಳು ಬದಲಾವಣೆಗಳಾಗ್ತವೆ. ನಮ್ಮಲ್ಲಿ ಇರ್ತಕ್ಕಂಥ ಮೋಢ್ಯತೆ ಎಲ್ಲ ಬದಲಾವಣೆ ಆಗ್ತದೆ. ಯುವಕರು ಏನಿದ್ದಾರೆ ಅವ್ರಿಗೋಸ್ಕರ ಮಾಡ್ಕೊತಿಲ್ಲ. ಈ ಗ್ರಾಮನ ಉದ್ಧಾರ ಮಾಡಬೇಕು, ಗ್ರಾಮದ ಅಭಿವೃದ್ಧಿಯ ಪೂರ್ಣಕಾಲ ಏನಂತಂದ್ರೆ ಇಡೀ ಮೈಸೂರು ಜಿಲ್ಲೆ ಗಂಟು ಗೊತ್ತಾಗಬೇಕು ಅನ್ನೋದನ್ನ ಮಾಡ್ತಾರೆ. ಆದ್ರೆ ದೊಡ್ಡವ್ರು ಏನಿದ್ದಾರೆ ಯಜಮಾನ್ರುಗಳು ಎಲ್ಲರೂ ಟೋಟಲಿ ಅವ್ರಿಗೆ ಸಹಕಾರ ಮಾಡಿ ಅವ್ರು ತಪ್ಪು ಮಾಡಿದ್ರೆ ತಪ್ಪು ಅಂತ ತಿದ್ಕೋತಾರೆ. ಅವ್ರಿಗೆ ತಪ್ಪು ಮಾಡಿದಂತೆ ಎಲ್ಲರೂ ಒಗ್ಗಟ್ಟಾಗಿ ಒಂದು ಗ್ರಾಮ ಅನ್ಮ್ಯಾಗ ವಿಂಗಡಣೆ ಬೇಡ, ನಾವೆಲ್ಲ ಒಂದೇ. ನಾನು ಹೇಳೋದು ಯಾರಿಗಾದ್ರು ಅಷ್ಟೇ, ನಮ್ಮ ಊರಲ್ಲಿ ಏನಾರು ಮಾಡಬೇಕು ಅಂದ್ರೆ ಎಲ್ಲರನ್ನೂ ಸೇರಿಸಿ ಮಾಡೋದು ಮಾಡಿ ಇದ್ರ ನಾ ಬರಲ್ಲ ಅಂತ ಹೇಳೋದು. ಅದನ್ನು ಇವತ್ತೆಲ್ಲ ನಾಳೆನೂ ಅಷ್ಟೇ ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ಏನೇ ಕಷ್ಟ ಸುಖ ಬಂದರೂ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಕಾರ್ಯಗಳು ಮಾಡ್ಕೊಂಡು ಇದೇ ರೀತಿ ಅನ್ಯೂನ್ಯವಾಗಿ ಮಾಡ್ಕೊಂಡು ವಿಂಗಡಣೆ ಬೇಡ ಅಂತ ಹೇಳ್ತಾ ಇವತ್ತು ಈಗ ಕ್ಯಾಂಡ್ಲ್ ಕೊಡ್ತಾರೆ. ಎಲ್ಲ ಕ್ಯಾಂಡ್ಲ್ ಇಡೋ ಮಾತ್ರ ಒಂದು ರೌಂಡ್ ಬಂದು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಪುಣ್ಯ ಸ್ಮರಣೆ ಆಗಲಿ, ಅವ್ರ ದೇವರು ಒಳ್ಳೆ ಆಯುಷ ಆರೋಗ್ಯ ಕೊಡಲಿ ಅಂತ, ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಇವತ್ತು ಎಲ್ಲರೂ ಶುಭ ಕೋರಿ ಒಳ್ಳೆ ಶ್ರದ್ಧಾಂಜಲಿ ಯಶಸ್ವಿಯಾಗಿ ಮಾಡಿದ್ದೀವಿ. ಕ್ಯಾಂಡ್ಲ್ ಹಚ್ಚೋದ್ರ ಮೂಲಕ ಅವ್ರಿಗೆ ಸ್ಮರಣೆ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಎಲ್ಲ ಸಹಕಾರ